ಹಿಂದುಳಿದ ವರ್ಗಗಳ ಆಯೋಗದ ವರದಿ. ಇದನ್ನು ರಾಜ್ಯ ಸರ್ಕಾರಕ್ಕೆ ಮಧುಸೂದನ್ ನಾಯಕ್ ಅವರು ಸಬ್ಮಿಟ್ ಮಾಡಿದ್ದಾರೆ. ಈಗ ಅದು ತರಾತುರಿಯಲ್ಲಿ ಅದನ್ನು ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರೇ ತರಿಸ್ಕೊಂಡು ಪಡ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಬಂದಿದೆ ಮಾಧ್ಯಮಗಳಲ್ಲೇ. ಇದಕ್ಕಿಂತ ಹಿಂದೆ ಕಾಂತರಾಜು ಆಯೋಗವನ್ನು ಕೂಡ ಸಿದ್ದರಾಮಯ್ಯನವರ ಮೊದಲನೇ ಅವಧಿನಲ್ಲೇ ರಚಿಸಲಾಗಿತ್ತು. 2013ರಿಂದ 18ರ ಹತ್ತತ್ರ ಇದ್ದಂಥ ಸಂದರ್ಭದಲ್ಲಿ ಆಯೋಗದ ವರದಿ ಸಿದ್ಧವಾಗಿತ್ತು. ಆ ಸಂದರ್ಭದಲ್ಲಿ ಆಯೋಗದ ವರದಿಯನ್ನು ಇದೇ ಆತುರತೆಯಿಂದ ಸಿದ್ದರಾಮಯ್ಯನವರು ತೆಗೆದುಕೊಳ್ಳಿಲ್ಲ. ಯಾಕೆ? ಆಗ ಅವ್ರನ್ನ ವರದಿ ಸ್ವೀಕರಿಸೋದ್ರಿಂದ ತಡೆ ಹಿಡಿದಂಥ ಕಾಣದ ಕೈಗಳು ಯಾವುದು? ಅವರ ಪಕ್ಷದಲ್ಲೇ ಇರುವಂತಹ ಬೇರೆ ಬೇರೆ ಪ್ರಬಲ ಸಮುದಾಯದ ನಾಯಕರು ಅವ್ರ ಮೇಲೆ ಪ್ರಭಾವ ಬೀರಿದ್ರ ಆವಾಗಲೂ. ಅದಾದ ನಂತರ ಜಯಪ್ರಕಾಶ್ ಹೆಗಡೆಯವರ ನೇತೃತ್ವದ ಆಯೋಗದ ವರದಿಯನ್ನು ಅವ್ರು ತರಿಸ್ಕೊಂಡಿದ್ರು. ಇದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಕಾರ್ಯಗತಗೊಳಿಸುವಂಥದ್ದು ಶತಸಿದ್ಧ ಅಂತ ಹೇಳಿದರು. ಆದರೆ ಕ್ಯಾಬಿನೆಟ್ ಮುಂದೆ ಇಡೋದಕ್ಕೇ 14 ತಿಂಗಳು ತಗೊಂಡಿದ್ರು. 14 ತಿಂಗಳ ನಂತರ ಕ್ಯಾಬಿನೆಟ್ ಮುಂದೆ ಅದರ ದತ್ತಾಂಶಗಳನ್ನು ಎಲ್ಲ ಮಂತ್ರಿಮಂಡಲದ ಸದಸ್ಯರ ಜೊತೆಗೆ ಹಂಚಿಕೊಂಡಿದ್ರು. ಅದಾದ ನಂತರ ಅದನ್ನು ಜಾರಿಗೆ ತರೋದೇ ಸಿದ್ಧ ಅಂಥೇಳಿ ಸಾರ್ವಜನಿಕದ ಎಲ್ಲ ವೇದಿಕೆಗಳಲ್ಲೂ ಹೇಳಿದಂಥ ಸಿದ್ದರಾಮಯ್ಯನವರು ದೆಹಲಿಯಿಂದ ಅವರ ವರಿಷ್ಠ ನಾಯಕ ರಾಹುಲ್ ಗಾಂಧಿ ಹೇಳಿದ ನಂತರ ಕಸದ ಬುಟ್ಟಿಗೆಸೆದಿದ್ದು ಯಾಕೆ? ಅದಾದ ನಂತರ ಅದಕ್ಕೆ 165 ಕೋಟಿಯನ್ನು ಖರ್ಚು ಮಾಡಿದರು. ಎರಡನೇ ಬಾರಿ 600 ಕೋಟಿಗಳನ್ನು ಮಧುಸೂದನ್ ನಾಯಕ್ ಅವರ ಆಯೋಗಕ್ಕೆ ಕೊಟ್ಟು ಹೊಸದಾಗಿ ನಾವು ಮಾಡ್ತೀವಿ, ದತ್ತಾಂಶಗಳು ಹಳೇದಾಗಿವೆ, 10 ವರ್ಷಗಳ ಹಿಂದಿನ ದತ್ತಾಂಶವನ್ನು ಸ್ವೀಕರಿಸೋಕ್ಕಾಗಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟರು. ಸಬ್ಮಿಟ್ ಮಾಡೋವಾಗೆ ಇದು ನಿಮಗೆ ಗೊತ್ತಿರಲಿಲ್ವಾ? ಸಾರ್ವಜನಿಕ ವೇದಿಕೆಗಳಲ್ಲಿ ಇಷ್ಟು ದೊಡ್ಡ ಆರ್ಭಟವನ್ನು ಮಾಡಿ ನಾನೊಬ್ಬ ಹಿಂದುಳಿದ ನಾಯಕ ಅಂಥೇಳಿ ನಿಮ್ಮನ್ನು ಬಿಂಬಿಸ್ಕೊಂಡು ಕಾಂಗ್ರೆಸ್ ಪಕ್ಷ ಇಲ್ಲದೇ ಇದ್ದರೆ ಹಿಂದುಳಿದವ್ರಿಗೆ ಗತ್ಯಂತರವೇ ಇಲ್ಲ ಅಂತ ಹೇಳಿದ್ದು ಎಷ್ಟು ಸರಿ? ಮಧುಸೂದನ್ ನಾಯಕ್ ಅವರು ಆನ್ ರೆಕಾರ್ಡ್ ಕಾಂತರಾಜು ಆಯೋಗದ ದತ್ತಾಂಶಗಳು ನಮ್ಮ ಹತ್ರ ಅವೈಲಬಲ್ ಇಲ್ಲ, ನಾವು ಅದನ್ನು ಒಂದು ಸರಾಸರಿಯ ಆಧಾರದ ಮೇಲೆ ಮಾಡ್ತಾ ಇದ್ದೀವಿ, 3 ತಿಂಗಳಲ್ಲಿ ವರದಿ ಕೊಡ್ತೀನಿ ಅಂತಂದವರು 3 ತಿಂಗಳ ಆದಮೇಲೆ ವರದಿಯನ್ನು ಕೆಲಸವನ್ನು ಪ್ರಾರಂಭ ಮಾಡಿ ವರದಿಯನ್ನು ಕೊಡೋಷ್ಟೊತ್ತಿಗೆ 1 ವರ್ಷಕ್ಕಿಂತ ಜಾಸ್ತಿ ತಗೊಂಡ್ರು. ಈಗ ಸರ್ಕಾರದ ಕೈಗೆ ವರದಿ ಮುಟ್ಟಿದೆ. ಆದರೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದಾರೆ. ನೂತನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಇದನ್ನು ಕ್ಯಾಬಿನೆಟ್ ಮುಂದೆ ತರ್ತಾರಾ ಅಥವಾ ಕಸದ ಬುಟ್ಟಿಗೆ ಹಾಕ್ತಾರಾ? ಕಾಂಗ್ರೆಸ್ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಈ ಬೆಳವಣಿಗೆಗಳು ನೋಡಿದಾಗ ನನಗೆ ಹಿಂದಿನ ಇತಿಹಾಸ ನೆನಪಿಗೆ ಬರುತ್ತೆ. 1956ರಲ್ಲಿ ಕಾಕಾ ಕಾಲೇಕರ್ ಒಂದು ವರದಿಯನ್ನು ಸಬ್ಮಿಟ್ ಮಾಡ್ತಾರೆ. ಆಯೋಗವನ್ನು ರಚನೆ ಮಾಡಿ ನೆಹರು ಅವ್ರ ಕಾಲದಲ್ಲೇ ಇದಕ್ಕೊಂದು ಆಯಾಮವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಂಥವರು ಅದನ್ನು ಜಾರಿಗೆ ತರಲಿಲ್ಲ. ಯಾಕೆ? ಹಾಗೆಯೇ ಮಂಡಲ ಆಯೋಗದ ವರದಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಕೂಗೆದ್ದಿತ್ತು. ಆದರೆ ರಚನೆ ಮಾಡಿದವರು ಯಾರೋ ಮೊರಾರ್ಜಿ ದೇಸಾಯಿ ಅವರು ಎಮರ್ಜೆನ್ಸಿ ಪೀರಿಯಡ್ನಲ್ಲಿ ಎಮರ್ಜೆನ್ಸಿ ಆಯಿತು, ಅಧಿಕಾರ ಬಂತು ಜನತಾ ಪಾರ್ಟಿಗೆ. ಆ ಸಂದರ್ಭದಲ್ಲಿ ಅವರು ಅದನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಸಬ್ಮಿಟ್ ಮಾಡಿದ್ಯಾರು? VP ಸಿಂಗ್ 1990. ಹಾಗಾದರೆ ಹಿಂದಿನಿಂದಲೂ ಕಾಂಗ್ರೆಸ್ಸಿಗೆ OBCಗಳನ್ನು ಕಂಡ್ರೆ ಯಾಕಿಷ್ಟು ತಾತ್ಸಾರ?
ಕಾಕಾ ಕಾಲೇಕರ್ ವರದಿಯನ್ನು ಟೇಬಲ್ಲೂ ಮಾಡಲಿಲ್ಲ, ಚರ್ಚೆನೂ ಮಾಡಲಿಲ್ಲ. ಮಂಡಲ್ ವರದಿಯನ್ನು ಸಿದ್ಧವಾಗಿದ್ದರೂ ಕೂಡ ಟೇಬಲ್ ಮಾಡಲಿಲ್ಲ, ಚರ್ಚೆ ಮಾಡಲಿಲ್ಲ. ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಸಂಚಲನ ಉಂಟಾಗಿದ್ದು ಕಾಂಗ್ರೆಸ್ನಿಂದ ಅಲ್ಲ. LG ಹಾವನೂರು ವರದಿ ಜಾರಿಗೆ ಬರೋದಕ್ಕೆ ಕಾರಣ ದಿವಂಗತ ದೇವರಾಜ ಅರಸ್ ಅವರು. ದೇವರಾಜ ಅರಸ್ ಅವರಿಗೆ ಇಚ್ಛಾಶಕ್ತಿ ಇತ್ತು. 10 ವರ್ಷ ಕಾಂತರಾಜು ಆಯೋಗದ ವರದಿ ಮೂಲೆ ಗುಂಪಾಗುತ್ತೆ ಅಂದರೆ LG ಹಾವನೂರು ಅವ್ರದ್ದು ಕೇವಲ 3 ವರ್ಷದಲ್ಲಿ ವರದಿ ಕೊಟ್ಟರು. ಅವರು 72ರಲ್ಲಿ ಕಾನ್ಸ್ಟಿಟ್ಯೂಟ್ ಆಯಿತು, 75ರಲ್ಲಿ ವರದಿ ಕೊಟ್ಟರು. ಮಾಡಿದ ತಕ್ಷಣ ಅವತ್ತು ಪ್ರಬಲ ಸಮುದಾಯಗಳ ಎಲ್ಲ ಒತ್ತಡವನ್ನು ತಡೆದು ದೇವರಾಜ ಅರಸು ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ವಾ? ಹಾಗಾದರೆ ಇವತ್ತಿನ ಕಾಣದ ಕೈಗಳು ಕೆಲಸ ಮಾಡ್ತಾ ಇರುವಂಥದ್ದು ಯಾರು? LG ಹಾವನೂರು ವರದಿಯನ್ನು ಅಷ್ಟು ಚೆನ್ನಾಗಿ ದೇವರಾಜ ಅರಸು ಅವರು ಜಾರಿಗೊಳಿಸಬಹುದಾದರೆ ಕಾಂತರಾಜು ಅವರ ವರದಿಯನ್ನಾಗಲಿ, ಜಯಪ್ರಕಾಶ್ ಹೆಗಡೆಯವರ ವರದಿಯನ್ನಾಗಲಿ, ಮಧುಸೂದನ್ ನಾಯಕ್ ವರದಿಯನ್ನಾಗಲೂ ಬಹಿರಂಗಪಡಿಸೋದಕ್ಕೆ ತಡೆ ಹಿಡಿದಿರೋರು ಯಾರು? ಇದನ್ನು ಟೇಬಲ್ ಮಾಡಾದಮೇಲೆ ಅಸೆಂಬ್ಲಿ ಸೆಷನ್ ಬರ್ತಾ ಇದೆ. ಅಲ್ಲಿ ವಿಶೇಷವಾದಂತಹ ದಿನವನ್ನು ನಿಗದಿ ಮಾಡಿ 2-3 ದಿನಗಳ ಕಾಲ ಇದನ್ನು ಚರ್ಚೆಗೆ ತರಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಹಾಗಾಗಿ ಇದನ್ನು ನೀವು ಸಾಮಾಜಿಕ ಸಮೀಕ್ಷೆ ಅಂತ ತಂದ್ರಿ. ಸಾಮಾಜಿಕ ಸಮೀಕ್ಷೆ ಅಂದ್ರೇನು? ಅವರ ಸಾಮಾಜಿಕ ಸ್ಥಿತಿಗತಿಗಳೇನು, ಶೈಕ್ಷಣಿಕ ಸ್ಥಿತಿಗತಿಗಳೇನು, ಆರ್ಥಿಕವಾದಂತಹ ಸ್ಥಿತಿಗತಿಗಳೇನು, ಇದನ್ನು ಚರ್ಚೆ ಮಾಡ್ತೀವಿ ಅನ್ನುವಂಥದ್ದು ನಿಮ್ಮ ವಾದ ಆಗಿತ್ತು. ಆದರೆ ಮೊದಲನೇ ದಿನದಿಂದನೇ ನಾವು ಹೇಳಿದ್ವಿ, ನೀವೊಂದು ಜಾತೀಯ ಸಮೀಕ್ಷೆಯನ್ನು ಮಾಡಕ್ಕೆ ಹೊರಟಿದ್ದೀರಿ. ಹಿಂದೂ ಸಮಾಜದ ಜಾತೀಯ ಲೆಕ್ಕಾಚಾರದಲ್ಲಿ ಅದನ್ನು ಒಡಿಬೇಕು ಅನ್ನುವಂಥದ್ದು ಬಿಟ್ಟರೆ ನಿಮಗೆ ನಿಜವಾಗ್ಲೂ ಹಿಂದುಳಿದ ಸಮಾಜದ ಏಳಿಗೆ ಬಗ್ಗೆ ಕಾಂಗ್ರೆಸ್ಸಿಗೆ ಎಳ್ಳಷ್ಟು ಆಸಕ್ತಿ ಇಲ್ಲ. ಈ ಥರದ ಆಸಕ್ತಿ ಇದ್ದಿದ್ದರೆ ನೀವು ದೇವರಾಜ ಅರಸು ಅವರು ತೋರಿಸಿದಂಥ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ರಿ. ಅಲ್ಲಿ ಅವ್ರಿಗಿದ್ದಂಥ ವೈಯಕ್ತಿಕ ಬದ್ಧತೆಯ ಮೇಲೆ ಇದು ಜಾರಿ ಆಯಿತೇ ಹೊರತು ಕಾಂಗ್ರೆಸ್ ಪಕ್ಷದ ಅಜೆಂಡಾ ಇದಾಗಿರಲಿಲ್ಲ. ಹಾಗಾಗಿ ನಾನು ಇವತ್ತಿನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವ್ರನ್ನ ಆಗ್ರಹ ಮಾಡ್ತೀನಿ, ಬಜೆಟ್ ಸೆಷನ್ಗಿಂತ ಮುಂಚೆ ಕ್ಯಾಬಿನೆಟ್ಗೆ ತಂದು ಅದರಲ್ಲಿ ವಿಷಯವನ್ನು ಚರ್ಚಿಸಿ ಅಸೆಂಬ್ಲಿಯಲ್ಲೂ 2-3 ದಿನಗಳು ಇದನ್ನು ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ಕುಲಂಕುಷವಾಗಿ ಹಿಂದುಳಿದವರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಗಳನ್ನು ಗಮನಕ್ಕೆ ತಂದು ರಾಷ್ಟ್ರೀಯ ಮಟ್ಟದಲ್ಲಿ ಏನು ಸೆನ್ಸಸ್ ನಡೀತಾ ಇದೆ ಅದರಲ್ಲಿ ಜಾತಿ ಗಣತಿಯನ್ನೂ ಸೇರಿಸಬೇಕು ಅಂಥೇಳಿ ಪ್ರಪ್ರಥಮ ಬಾರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಏನು ತೀರ್ಮಾನ ಮಾಡಿದೆ ಅದಕ್ಕೂ ಕೂಡ ಇನ್ಪುಟ್ಸ್ ದೊರೆಯುವಂತೆ ಮಾಡ್ತೀರಾ? ನಿಮ್ಮ ಬದ್ಧತೆ ಅಷ್ಟಿದೆಯೇ? ಅದನ್ನಿಟ್ಕೊಂಡು ಮುಂದಿನ ಕಾರ್ಯಾಚರಣೆಯನ್ನು ನೀವು ಮಾಡಬೇಕು ಅಂಥೇಳಿ ನಿಮ್ಮ ಮೂಲಕ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.